ಪ್ರಯಾಣಿಕರನ್ನ ಹೇರಿಕೊಂಡು ಮಂಗಳೂರಿನಿಂದ ಕಾಸರಗೋಡಿಗೆ ಸಾಗುತ್ತಿದ್ದ ಕೇರಳ ಕೆಎಸ್ಆರ್ಟಿಸಿ ಬಸ್ ಒಂದು ಗುರುವಾರ ಸಂಜೆ ಮಂಜೇಶ್ವರದ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿರುವ ಕಮ್ಮರಿಗೆ ಉರುಳಿದೆ. ಬಸ್ಸಿನ ಎದುರು ಭಾಗದ ಪ್ಲೇಟ್ ತುಂಡಾಗಿರುವ ಹಿನ್ನೆಲೆಯಲ್ಲಿ ತಾಂತ್ರಿಕ ದೋಷದಿಂದ ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿರುವುದಾಗಿ ತಿಳಿದುಬಂದಿದೆ. ಬಸ್ನಲ್ಲಿದ್ದ ಸುಮಾರು 15ರಷ್ಟು ಪ್ರಯಾಣಿಕರು ಗಾಯಗೊಂಡಿದ್ದು, ಇವರೆಲ್ಲರನ್ನ ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಪೈಕಿ 2 ಪ್ರಯಾಣಿಕರ ಸ್ಥಿತಿ ಗಂಭೀರ ಎನ್ನಲಾಗಿದೆ. ಅಗ್ನಿಶಾಮಕ ದಳ, ಪೊಲೀಸರು ಹಾಗೂ ಊರೊಬ್ಬರು ಸೇರಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸುವಲ್ಲಿ ಸಹಕರಿಸಿದ್ದಾರೆ. ఎప్పుడు లాస్ లేవు. പറഞ്ഞില്ല നേരെ വന്നിട്ട് ഒരിക്കനാവലായി അത്ര രണ്ടാമത്തിൽ പഠിച്ചാണ്. ബസ്സിൽ കണ്ണിങ്ങെല്ലാം കുറേ ആളുണ്ടായല്ലോ. വലിയൊരു ഇതൊന്നും ആയിട്ടില്ല. ഇല്ല, പറയാൻ പറ്റുന്നില്ല. കൊണ്ടേനെ ആളെ ഇത്ര ആയാലും കയറി പഠിച്ചു അത്ര പഠിച്ചെന്നല്ല ആൾക്കാർ.